ಸತತವಾಗಿ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಕ್ಕೆ ಒಡಮಾಡುತ್ತಾ ವೇದಿಕೆಯಲ್ಲಿರುವಂತಹ ಸಂತ್ರಸ್ತರು, ನಮ್ಮ ಹೆಮ್ಮೆಯ ವಕೀಲರು, ಸಂಘಟನೆಯ ಪದಾಧಿಕಾರಿ ಬಂಧುಗಳೇ, ಸೇರಿದಲ್ಲ ಹೋರಾಟ ಮಿತ್ರರೇ, ವಿಶೇಷವಾಗಿ ಸೌಜನ್ಯ ಸತ್ತು 11 ವರ್ಷ ಆಯಿತು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷ ಆಯಿತು. ಇವತ್ತು ಕೂಡ ಈ ಪ್ರಜೆಗಳು ನ್ಯಾಯಕ್ಕೋಸ್ಕರ ಒಂದು ಅಪ್ರಾಪ್ತ ಬಾಲಕಿ, 17 ವರ್ಷದ ಬಾಲಕಿ ಅತ್ಯಾಚಾರ 11 ವರ್ಷ ಆಯಿತು, ಇನ್ನೂ ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ 145 ಕೋಟಿ ಜನಸಂಖ್ಯೆ ಇದೆ ಇವತ್ತು ಭಾರತದಲ್ಲಿ. 145 ಕೋಟಿ ಜನಸಂಖ್ಯೆ ಇದೆ. ಸೌಜನ್ಯ ಅನ್ನುವಂಥ ಒಂದು ಮಗುವಿಗೆ ಒಂದು ನ್ಯಾಯಪೀಠದಲ್ಲಿ ಆದಂಥ ಅತ್ಯಾಚಾರ, ಒಂದು ಧರ್ಮಪೀಠದಲ್ಲಿ ಆದಂಥ ಅತ್ಯಾಚಾರ, ಧರ್ಮಸ್ಥಳ ಜಾಗದಲ್ಲಿ ಆದಂಥ ಅತ್ಯಾಚಾರ, 11 ವರ್ಷದಲ್ಲಿ ನ್ಯಾಯ ಇಲ್ಲ, ಆರೋಪಿಗಳೇ ಪತ್ತೆ ಇಲ್ಲ ಅಂತ ಹೇಳಿದ್ರೆ ಈ ನ್ಯಾಯವನ್ನು ಯಾರ ಹತ್ರ ಕೇಳಬೇಕು ನಾವು? ಒಂದು ಕಡೆಯಲ್ಲಿ ಆ ತಾಯಿ 11 ವರ್ಷದಿಂದ ಕಣ್ಣೀರಿಡ್ತಾ ಇದೆ, ಒಂದು ಕಡೆಯಲ್ಲಿ ಆರೋಪಿ ನಿರಪರಾಧಿಯಾಗಿ ಅವರ ಮನೆಯವರು ಕಣ್ಣಿಡ್ತಿದ್ದಾರೆ, ಒಂದು ಕಡೆಯಲ್ಲಿ ಹೋರಾಟಗಾರರು ನಾವು ಕೂಡ ಕಣ್ಣೀರಿಡ್ತಿದ್ದೇವೆ. ಯಾತಕ್ಕೋಸ್ಕರ? ಒಂದು ಅತ್ಯಾಚಾರ, ಗ್ಯಾಂಗ್ ರೇಪ್, ಕೊಲೆಯಿಂದ ಎಷ್ಟು ಮನೆಗಳು ನಾಶ ಆಗ್ತಾ ಇದ್ದಾವೆ, ಎಷ್ಟು ಮನೆಗಳು ಬೀದಿಗೆ ಬಂದಿದ್ದಾವೆ. ಇದನ್ನು ಯಾರು ಕೇಳಬೇಕು ಬಂಧುಗಳೇ? ಇದನ್ನು ಯಾರು ಕೇಳಬೇಕು? ನಮ್ಮನ್ನು ಆಳುವಂತ ಜನಪ್ರತಿನಿಧಿಗಳು ಕೇಳಬೇಕು. ಜನಪ್ರತಿನಿಧಿಗಳ ಕೈ ಕೆಳಗೆ ಇರುವಂತಹ ಅಧಿಕಾರಿಗಳು ಕೇಳಬೇಕು. ಈ ದೇಶದ ನ್ಯಾಯಾಂಗದ ವ್ಯವಸ್ಥೆ ಕೇಳಬೇಕು. ಈ ದೇಶದ ಕಾನೂನು ಕೇಳಬೇಕು. ಎಲ್ಲ ಕುರುಡರಾಗಿ ಕೂತಿದ್ದಾರೆ, ಎಲ್ಲರೂ ಕುರುಡರಾಗಿ ಕೂತಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೇಳಬೇಕು, ಯಾರ ಹತ್ರ ಕೇಳಬೇಕು ಅನ್ನುವಂತ ಭಯಾನಕವಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಸಮಾಜದ ಮುಂದೆ. ಎಷ್ಟು ತಿಂಗಳ ಹಿಂದೆ, ಜೂನ್ 16ರ ಮೇಲೆ ಈ ಪ್ರಶ್ನೆ ಉಲ್ಬಣ ಆಗಿದೆ. ಯಾತಕ್ಕೋಸ್ಕರ? ಯಾವತ್ತು ಸೌಜನ್ಯಲನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿ ಸಂತೋಷ್ ರಾವ್ ಅಂತ ಹೇಳಿ ವೀರೇಂದ್ರನ ತಮ್ಮ ಹರ್ಷೇಂದ್ರನ ಪಿಯಗಳೊಂದು ನಿರಪರಾಧಿಯನ್ನು ತಂದು ಕೊಡ್ತಾರೆ, ನಿರಪರಾಧಿಯನ್ನು ತಂದು ಕೊಡ್ತಾರೆ ಪೊಲೀಸ್ನವರ ಕೈಗೆ. ಆ ಪೊಲೀಸ್ನವರು ಅವನನ್ನು ಅತ್ಯಾಚಾರಿ ಅಂತ ಹೇಳಿ ಜೈಲಿಗೆ ಹಾಕ್ತಾರೆ, ಸುಳ್ಳು ಕೇಸು ದಾಖಲಿಸಿ. ಆರು ವರ್ಷ ನಿರಂತರ ಜೈಲಿನಲ್ಲಿರ್ತೀವಿ ಹುಡುಗ ಸಂತೋಷ್ ರಾವ್. ಆಗ ನನ್ನ ಗುರುಗಳು ನನಗೆ ಹೇಳ್ತಾರೆ, ಶೆಟ್ರೆ, ನೀವು ಅನ್ನಪ್ಪನ ಸತ್ಯದ ಕೆಲಸ ಮಾಡ್ತಿದ್ದೀರಿ, ಮಂಜುನಾಥನ ಸತ್ಯದ ಕೆಲಸ ಮಾಡ್ತಿದ್ದೀರಿ, ಆ ಹುಡುಗ ನಿರಪರಾಧಿ, ಅವನನ್ನು ಹೊರಗಡೆ ತನ್ನಿ ಅಂತ ಹೇಳಿ. ಆಗ ಅದೇ ಇವತ್ತು ಜರ್ಜರಿ ಅಂತ ಬರ್ತಿದ್ದಾರೆ, ಅದನ್ನು ನೋಡೋದಿಲ್ಲ. ನನಗೆ ನ್ಯಾಯ ದೇವತೆಯಾಗಿ ಕಾಣುವವರು ಇದೇ ಮೋಹಿತ್ರವರು. ನಿರಂತರವಾಗಿ ಆ ಸಂತೋಷನ ಪರವಾಗಿ ನಿಂತು ನಾನು ಹೇಳಿದೆ, ನನ್ನ ಗುರುಗಳು ಹೇಳಿದ್ದಾರೆ, ಮೋಹಿತಣ್ಣ, ಆ ಹುಡುಗ ನಿರಪರಾಧಿ, ಅವನ ಆರೋಪ ಮಾಡಲಿಲ್ಲ, ಅವನನ್ನು ಫಿಕ್ಸ್ ಮಾಡಿದ್ದಾರೆ. ಆಗ ಅವರು ಪೂರ್ತಿ ಆ ಕೇಸಿನ ಒಳಗಡೆ ನುಗ್ಗಿ
ಅವರ ಏನು ಪ್ರಯತ್ನಗಳು, ಸತ ಪ್ರಯತ್ನಗಳನ್ನು ಮಾಡಿ ಆ ಹುಡುಗನನ್ನು ನಿರಪರಾಧಿಯಾಗಿ ಹೊರಗಡೆ ತರ್ತಾರೆ. ಆ ನಿರಪರಾಧಿ ಹೊರಗಡೆ ಬಂದ ಮೇಲೆ ಈ ಪಾಪಿಗಳು ಯಾರು ಅಂತ ಇನ್ನು ಹುಡುಕ್ಲಿಕ್ಕಿರುವುದು. ಆರೋಪಿಗಳು ಯಾರು, ಆರೋಪಿಗಳನ್ನು ರಕ್ಷಣೆ ಮಾಡಿದವರು ಯಾರು, ಅದರ ಹಿಂದುಗಡೆ ಇರುವಂತ ಕಾಮಂದರುಗಳು ಯಾರು ಅಂತ ಹೇಳಿ ಇವತ್ತು ಪ್ರಶ್ನೆ ಇರುವುದು. ಅದು ನಮ್ಗೆ ಯಾರು ಬಂಧುಗಳೇ, ಯಾರು? ಉದಾಹರಣೆಗೆ ಸಂತೋಷ್ ರಾವ್, ಅವನನ್ನು ಹಿಡಿದು ಕೊಟ್ಟದ್ದು ಧರ್ಮಸ್ಥಳದ ಕೆಲಸದವರು. ತಕ್ಷಣ ಅವನನ್ನು ಆರೋಪಿ ಮಾಡಿದ್ರು. ಸೌಜನ್ಯಳ ಏನು 9/10/2012 ಸಾಯಂಕಾಲ 4:15-4:30 ಒಳಗಡೆ ಅವಳದು ಮಿಸ್ಸಿಂಗ್ ಆಗ್ತದೆ. ಆ ಹೊತ್ತಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವರು ಸೌಜನ್ಯನ ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಇದೇ ಯೋಗೀಶ ಹೇಳ್ತಾನೆ, ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ನೋಡಿ ಹುಡುಕಿ, ಆ ಹುಡುಗಿಯನ್ನು ಸ್ವಲ್ಪ ಹುಡುಕಿ, ಫಸ್ಟಿಗೆ ನಾವು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಏನೇನು ಹೇಳಲಿಕ್ಕೆ ಆಗುದಿಲ್ಲ, ಅದು ನಮಗೂ ಗೊತ್ತಿದೆ. ಎಲ್ಲ ಹುಡುಕಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಎಲ್ಲ ಹುಡುಕಿದ್ದಾರೆ. ಎಷ್ಟು ಗಂಟೆಯಿಂದ? 9/10/2012 ಸಾಧಾರಣ 5:30 ಗಂಟೆಯಿಂದ ಈ ಮಗಳು ಯಾವಾಗ ಮನೆಗೆ ಹೋಗ್ಲಿಲ್ಲ ಆ ಹೊತ್ತಿನಿಂದ ಎಲ್ಲ ಊರು ಒಟ್ಟಾಗಲಿಕ್ಕೆ ಶುರುವಾಯಿತು. ಆ ಹೊತ್ತಿನ ರಾತ್ರಿ 2 ಗಂಟೆ ತನಕ ಹುಡುಕಾಟ ಆಗಿದೆ. ಅಲ್ಲಿ 2 ಗಂಟೆ ತನಕ ಹುಡುಕಾಟ ಆಗಿದೆ. ಸಾಧಾರಣ ಮಧ್ಯಾಹ್ನದಿಂದ ರಾತ್ರಿ 12 ಗಂಟೆಗೆ ತನಕ ಭಯಂಕರವಾದ ಭಯಾನಕವಾದ ಮಳೆ ಬಂದಿದೆ. ಅಲ್ಲಿ ಪೂರ್ತಿ ಮಳೆ, ಅವತ್ತು ಮಳೆ ಬಂದಿದೆ. 12 ಗಂಟೆಯ ಮೇಲೆ ಜಿಟಿ ಜಿಟಿ ಮಳೆ ಬಂದಿದೆ. ಅಲ್ಲಿ ಆ ಹೊತ್ತಿಗೆ ಆಗುವಾಗ ಯಾರು ಈ ಹುಡುಗಿಯನ್ನು ಅಪಹರಣ ಮಾಡಿ ಕೊಂಡೋಗಿದ್ದಾರ 4-5 ಮಂದಿ, ಅವರಿಗೆ 10ನೇ ತಾರೀಕಿಗೆ ಆ ಹುಡುಗಿಯ ಬಾಡಿ ಸಿಗುವ ಜಾಗಕ್ಕೆ ಅವತ್ತು ಹೋಗುವಂತ ಯಾವುದೇ ರೀತಿಯ ದಾರಿಗಳೇ ಇರಲಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಮಾರ್ಗ ಮತ್ತು ಸೌಜನ್ಯನ ಬಾಡಿ 10ನೇ ತಾರೀಕಿಗೆ ಸಿಗುವಂತಹ ಸಂದರ್ಭದಲ್ಲಿ ಬಾಡಿ ಸಿಕ್ಕಿತ ಸಾಧಾರಣ 8-10 ಫೀಟ್ ನೀರಿತ್ತಲ್ಲಿ. 9ನೇ ತಾರೀಕಿಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಯಂಕಾಲದಿಂದ ರಾತ್ರಿ 2 ಗಂಟೆ ತನಕ ಹುಡುಕಿದ್ದಾರೆ. 2 ಗಂಟೆ ತನಕ ಪೊಲೀಸ್ನವರು ಹೇಳಿದ್ರು, ಅವತ್ತು ಮಳೆ ಇತ್ತು ಭಯಂಕರವಾದ ಅಂತ ಹೇಳಿ ಪೊಲೀಸ್ನವರೇ ದಾಖಲೆ ಮಾಡಿದ್ದಾರೆ. ಮೊನ್ನೆ ಜುಲೈ 16 ಮೇಲೆ ಏನು ಒಂದು ಸಂತೋಷ್ ರಾವ್ ನಿರಪರಾಧಿ ಅಂತ ಆಯ್ತಲ್ಲ, ಇಲ್ಲಿ ಒಂದು ಕ್ಲೂ ಕೊಡ್ತೇನೆ, ಆರೋಪಿಗಳು ಯಾರಂತ ಹೇಳ್ತೇನೆ ನಾನು ಈಗ ನಿಮಗೆ. ಒಬ್ಬ ಪೊಲೀಸಪ್ಪ ನಮ್ಮ ಹುಡುಗನ ಹತ್ರ ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ? ಆವತ್ತು ಸೌಜನ್ಯಳ 9/10/2012 ಸೌಜನ್ಯಳು ಮಿಸ್ಸಿಂಗ್ ಆದಾಗ ಹುಡುಕ್ಲಿಕ್ಕೆ ಬಂದಂತ ಒಬ್ಬ ಪೊಲೀಸ್ ಯೋಗೀಶನ ಜೊತೆಯಲ್ಲಿದ್ದವ. ಅದರಲ್ಲಿ ಒಬ್ಬ ಇಲ್ಲಿ ಅವನೇ ಇದ್ದಾನೆ, ಪುತ್ತೂರ್ನವನು ಇರ್ಬೇಕು ಮೋಸ್ಟ್ಲಿ, ಇಲ್ಲೇ ಇದ್ದಾನೆ ಆ ಪಾಪಿ, ಆ ಪೊಲೀಸ್. ಮುಂದಿನ ದಿನಗಳಲ್ಲಿ ಹೇಳ್ತೇವೆ ಯಾರು ಅಂತ ಹೇಳಿ. ಇವರಿಗೆ ಇನ್ವೆಸ್ಟಿಗೇಷನ್ ನಾವು ಮಾಡುವುದಿಲ್ಲ, ಇವರನ್ನು ಇನ್ನು ಇನ್ವೆಸ್ಟಿಗೇಷನ್ ನಾವು ಮಾಡಿ ಈ ಪಾಪಿಗಳನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಸೌಜನ್ಯ ಅನ್ನುವಂತ ಮಗುವನ್ನು ಕೊಂದ ಪಾಪಿಗಳನ್ನು ಈ ದೇಶದ ಕಾನೂನು ಶಿಕ್ಷೆ ಕೊಡುವುದಿಲ್ಲ ಅನ್ನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ ಪೂರ್ತಿ ಸಂಪೂರ್ಣವಾಗಿ ಅದರಲ್ಲಿದ್ದ ಎಲ್ಲ ಸಾಕ್ಷಿಗಳನ್ನು ಒಂದು ಪಾಯಿಂಟ್ ಇಡದೆ ನಾಶ ಮಾಡಿದ್ದಾರೆ. ಒಂದು ಪಾಯಿಂಟ್ ಇಡದೆ. ಆ ಪೊಲೀಸ್ ಅಪ್ಪ ಹೇಳ್ತಾನೆ ನಮ್ಮ ಹುಡುಗರ ಹತ್ರ, ಇಜ್ಜಿ ಮಾರ್ರೆ ಸಂತೋಷ ರಾವ್ ಅತ್ಯಾಚಾರ ಮಾಡ್ತಿದ್ದೀನಿ. ಆ ಮಾತು ಯಾವ ರೀತಿ ಹೇಳ್ತಾನೆ ನಮ್ಮ ಹತ್ರ ಇವತ್ತು ಕೂಡ ಆಡಿಯೋ ಇದೆ, ಎತ್ತಿಟ್ಕೊಂಡಿದ್ದೇನೆ ನಾನು. ಸಂತೋಷ ರಾವೇ ಮಾಡ್ತಿದ್ದೀನಿ, ಅವಳು ನೀರಿತ್ತಿಜ್ಜಿಯ ಬರ್ಸನೆ ಬೈದಿಜ್ಜಿ ಈ ದಾಯ ಪೊಕ್ಕಡಿಜಿಂದ ಒಂದು ಪುರ ನಿಖಲ್ ಮಂಡ್ಯಡ್ ಪತನೋಡ್ಚುನೇನು ಪೂರ
ಇದು ಯಾವಾಗ ಹೇಳೋದು? ಮೊನ್ನೆ 16ರ ಮೇಲೆ, ಜೂನ್ 16ರ ಮೇಲೆ ನಮ್ಮ ಹುಡುಗನ ಹತ್ರ ಹೇಳೋದು, ನಾನು ಅಲ್ಲೇ ಇದ್ದೆ, ಇನ್ನೊಬ್ಬ ಇಲ್ಲಿಯ ಪೊಲೀಸ್ ಒಬ್ಬ ಒಟ್ಟಿಗೆ ಇದ್ದ ನನ್ನ ಜೊತೆ, ನಾವು ರಾತ್ರಿ 2 ಗಂಟೆ ತನಕ ಅಲ್ಲೇ ಇದ್ದು, ಮಳೆ ಬರಲೇ ಇಲ್ಲ ಅಲ್ಲಿ. ಹಾಗಾದ್ರೆ ಮೋಹಿತ್ ಅವರು ಹೇಳಿದಂತ ದಾಖಲೆಯಲ್ಲಿ ಮಳೆ ಬಂದಿದಂತೆ ಇದ್ದದ್ದು. ಹಾಗಾದ್ರೆ ಇವ್ರು ಹೇಳಿದ್ದು ಸುಳ್ಳು. ಹಾಗಾದ್ರೆ ಈ ಪೊಲೀಸ್ ಅಪ್ಪ ಹೇಳುವುದು ಸರಿ. ಹಾಗಾದ್ರೆ ಏನು ಒಂದು CBI ಕೋರ್ಟಿನ ದಾಖಲೆಯಲ್ಲಿ ಬರೆದಿದ್ದಂಥದ್ದು ಮಳೆ ಬಂದಿದೆ ಅಂತ ಹೇಳಿ, ಈ ಪೊಲೀಸ್ ಅಪ್ಪ ಮೊನ್ನೆ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಮೊನ್ನೆ 11 ವರ್ಷದ ಮೇಲೆ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಹಾಗಾದ್ರೆ ಇದರ ಉದ್ದೇಶ ಏನು? ಆ ಪೊಲೀಸಪ್ಪ ಮಾತಾಡುವಂತ ಎಲ್ಲ ಒಂದು ಮಾತುಗಳು ಇವತ್ತು ಏನು ಸತ್ಯ ಶೋಧನೆ ಮಾಡುವಂತ ವ್ಯಕ್ತಿಗಳಿದ್ದಾರೆ ಅವರ ಬಾಯಲ್ಲಿ ಅದೇ ಬರ್ತಾ ಇದೆ. ಸುವರ್ಣ ನ್ಯೂಸ್ನವನೊಬ್ಬ ಮಾತಾಡ್ತಾ ಇದ್ದಾನೆ, ಹನುಮಕ್ಕ, ಅವನ ನ್ಯೂಸಲ್ಲಿ ಇದೆ, ಪೊಲೀಸಪ್ಪನ ನ್ಯೂಸ್ ಬರ್ತಾ ಇದೆ. ಮೊನ್ನೆ ಮನೆಯವರು ಕಂಪ್ಲೇಂಟ್ ಕೊಟ್ಟ ಆರೋಪಿಗಳಿಂದ ಯಾರಿದ್ದಾರೋ ಅದರ ಒಟ್ಟಿಗೆ ಇನ್ನೊಬ್ಬ ಆರೋಪಿ ಸೇರಿದ್ದಾನೆ. ಎಲ್ಲಿ ಅವನು? ಮೂಡುಬಿದ್ರೆ. ಅವ ಯಾರು? ಜೋರಾಗಿ ಹೇಳಿ ಸ್ವಾಮಿ. ಆ ಟೀಮು ಕೂಡ ಇದನ್ನೇ ಮಾತಾಡೋದು. ನನಗೆ ಈ 4 ಮಂದಿ ಇದನ್ನು ತಾಳೆ ಮಾಡುವಾಗ ಆರೋಪಿಗಳು ಇಲ್ಲೇ ಇದ್ದಾರೆ, ಆರೋಪಿಗಳು ನಮ್ಮ ಮಧ್ಯೆ ಇದ್ದಾರೆ. ಇದೆಲ್ಲ 4 ಪಾಯಿಂಟ್ಗಳು ಒಂದೇ ಕಡೆಯಿಂದ ಟ್ಯಾಲಿ ಆಗಿ ಇವತ್ತು ಏನು ಸತ್ಯ ಜನಗಳ ಮುಂದೆ ಹೋಗ್ತಿದೆಯೋ ಇದನ್ನು ಜನಗಳ ಮನಸ್ಸಿನಿಂದ ತೆಗಿಬೇಕು ಅಂತ ಹೇಳಿ ದೊಡ್ಡ ಪ್ರೀಪ್ಲಾನ್ ಮಾಡಿ ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸತ್ಯ ಬಂಧುಗಳೇ. ನಾನು ಮಾತಾಡುವಂಥದ್ದು ಮಾತೋಬಾರ ಮಹಾಲಿಂಗೇಶ್ವರನ ಎದುರುಗಡೆ ನಿಂತು ಮಾತಾಡುವುದು. ನಮ್ಗೆ ಸುಳ್ಳು ಹೇಳಿ ಗೊತ್ತಿಲ್ಲ ಬಂಧುಗಳೇ. ನಾವು ಸತ್ಯದ ಅನ್ವೇಷಣೆ, ಸತ್ಯದ ಮಾತುಗಳನ್ನು ಮಾತ್ರ ಆಡುವುದಿಲ್ಲ. ನಾವು ಸುಳ್ಳು ಹೇಳಿದ್ರೆ ನಮ್ಮ ನಾಲೆಗೆ ಅಲ್ಲಿ ಹೋಗಿ ಬಿಡಬೇಕು. ಎಲ್ಲಿ? ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ. ನಮ್ಗೆ ಅಗತ್ಯವೇ ಇಲ್ಲ ಸುಳ್ಳು ಹೇಳಲಿಕ್ಕೆ. ನಾನು ಹೇಳುವಂಥದ್ದು ಇದನ್ನು ನಿಮ್ಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಯಾರದೋ ಮಕ್ಕಳನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಈ ಪೊಲೀಸ್ನವರನ್ನು ಇಟ್ಕೊಂಡು ನಾಳೆ ಅವನಿಗೆ ಗೊತ್ತಿಲ್ಲ ಆ ಅಣ್ಣಪ್ಪನ ಶಾಪ ಏನು, ಮಂಜುನಾಥನ ಶಾಪ ಏನು. ಈ ಪುತ್ತೂರಿನ ಪೊಲೀಸ್ನವನಿಗೆ ಗೊತ್ತಿಲ್ಲ ಮಹಾಲಿಂಗೇಶ್ವರನ ವಕ್ರ ದೃಷ್ಟಿ ಏನು ಅಂತ ಹೇಳಿ. ನೋಡ್ಲಿಲ್ಲ ಈ ದೃಷ್ಟಿಯನ್ನು ಅವರು. ಯಾಕಂತ ಹೇಳಿದ್ರೆ ನಮ್ಮ ದೈವ ದೇವರುಗಳು ಹೇಗೆ ಅಂತ ಹೇಳಿದ್ರೆ, ತಪ್ಪು ಮಾಡಿದವನಿಗೆ 100 ಸಲ ಕ್ಷಮೆ ಕೊಡ್ತಾರೆ, 100 ಸಲ ಕ್ಷಮೆ ಕೊಡ್ತಾರೆ. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳ ಗ್ರಾಮದಲ್ಲಿರುವ ಕಾಮಂದರಿಗೆ ಇನ್ನು ಅವಕಾಶಗಳು ಇಲ್ಲ. 100 ದಾಟಿದೆ, 100 ದಾಟಿದೆ ಬಂಧುಗಳೇ. ಇನ್ನು ಮುಂದೆ ಏನು ಮಾಡಿದ್ರು ಕೂಡ ಅವರ ವಿರುದ್ಧವೇ ನಡೆಯುವುದು ವಿನಃ ಅವರ ಪರವಾಗಿ ದೇವರುಗಳು ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಶಕ್ತಿವಂತರ, ಸತ್ಯವಂತರ, ಧರ್ಮವಂತರ, ನ್ಯಾಯವಂತರ ಕಣ್ಣೀರು ಈ ಶಾಪ ಅವರನ್ನು ಬಿಡುವುದಿಲ್ಲ. ಮಾತ್ರ ಖಂಡಿತ ಈ ಶಾಪ ಬಿಡುವುದಿಲ್ಲ, ಈ ಶಾಪ ಬಿಡುವುದಿಲ್ಲ. ನೀವು ಇವತ್ತು ಇಡುವಂತ ಕಣ್ಣೀರು, ನಿಮ್ಮ ಒಂದೊಂದು ತೊಟ್ಟು ಕಣ್ಣೀರು ಈ ಮಹಾಲಿಂಗೇಶ್ವರನ ಪಾದಕ್ಕೆ ಬಿದ್ದಿದೆ. ಇದು ಸತ್ಯದ ಸಂಚಯವಾಗ್ತದೆ ಮುಂದಿನ ದಿನಗಳಲ್ಲಿ. ನ್ಯಾಯದ ಉದಿಪನಾಪುಂಡು ಬಂದಲೊಂದು ನ್ಯಾಯದ ಉದಿಪನಾಪುಂಡು ಉಂದೆನಿಕೆ ನಂಚಿತ್ತಂಗ್ಲು ಎಂಕ್ಲನ್ನ ಏರ್ನ ಮಿತ್ತಲ ದ್ವೇಷ ಇತ್ತಿ, ಎಂಕ್ಲಗೆ ವೀರೇಂದ್ರನ ಮಿತ್ತಲ ದ್ವೇಷ ಇಚ್ಚಿ, ಹರ್ಷೇಂದ್ರನ ಮಿತ್ತು ದ್ವೇಷ ಇಚ್ಚಿ, ಎಂಕ್ಲಗೆ ದ್ವೇಷ ಉಪ್ಪುನಿ ಆ ಬಾಲೆನ ಅತ್ಯಾಚಾರ ಮತ್ತು ಪಗಿತದ್ದು ತಿಂದೆರತ್ತ ಪಾಪಿಲ್ನ ಮಿತ್ತು ದ್ವೇಷ ಉಪ್ಪು ಬರ್ತದೆ. ಆ ಪಾಪಿಲ್ನ ಮಿತ್ತು ದ್ವೇಷ ಉಪ್ಪುನಿ ನಿಖಿಲ ದಾಯಿಗೆ ಒಂದೇನು ಪೂರ ಮುಚ್ಚವರ ಪ್ರಯತ್ನ ಮಲ್ತೊಂದುಲ್ಲಾರು, ಎಂಕಲ್ನ ಬಾಯಿಗೆ ಬೀಗನು ಪಾಡಿಯರ ದಾಯ ಪ್ರಯತ್ನ ಮಲ್ತೊಂದುಲ್ಲಾರು. ಇತ್ತೇನೆ ಪಂಡಿರ್
ಯಾನು ವಕೀಲರಿಗೆ ಪಾತಿರ್ನಿಗೆ ಪೂರಕವಾದ ಪಾತಿರ್ವೆ ಮಗುಲು ಆರೋಪಿಲ ಹತ್ತಂದಂಡ ಆರೋಪಿ ಏರಂದು ಬಂದ ನಿಘಂಟು ಬೊಕ್ಕ ಮಲ್ಪಡತೆ ಏರಂದ ಇಚ್ಛೆ ಅವಳು ಮಗುಳದೇ ಇರ್ಬೋದು ಅರ್ಜಿ ಮಾಡೋಡು ಸ್ಟೇ ಮಲ್ಪಲ್ಲ ಏನ್ ಮಾಡದು ಆ ಕೇಸು ಸ್ಟೇ ದಯ ಮಲ್ತೀನಿ ಬದಲ ನಿಗಲು ಸತ್ಯವಂತರ್ನಗಲು ನಿಗಲು ಯೋಚನೆ ಮಲ್ಪಲೆ ಮಂಡ್ಯಡೆ ಇಷ್ಟ ಪನ್ಯ ಬಾತರ ವಕೀಲರು ನಿಗಳಿಗೆ ಬೇತೆ ಸತ್ಯವನ್ನು ಬರ್ಚಿ ಆರೋಪಿ ಏರಿಂಚಿಂದ ಒಂದು ಗೊತ್ತಿಜ್ಜನ್ನ ಬರ್ತುಡು ಮನಿಪಲ್ಲೆ ಕುಲೊಂದುಪ್ಪನಾಗ ಇನಿ ಇಲ್ಲದಾಗಲು ಬೊಟ್ಟು ಮಲ್ತನ ಜನಕ್ಕೆಲ್ಲ ಅಂದಂದು ಬಂತು ಚೇರಿ ಕೋರ್ಟುಡು ಆಗಲ ಹತ್ತನ್ಲ ಬಂತು ಚೇರಿ ಅಂಡ ಮೊಗಲು ಹೋದ್ರು ಸ್ಟೇ ದಾಯಕ ನೋಡೈಕ್ ಅಂಚಂಡ ಆರೋಪಿಲಿ ನಿಗಿಲ ಬಂದಲ್ಲ ಇಲ್ಲದಾಗಲು ಪುದರ್ ಗೊರ್ರೆ ಚಿತ್ತಾಗಲ ಆರೋಪಿಲ ಅಂಚಂಡ ವೀರೇಂದ್ರನ ಜೋಕುಲುಲ್ಲ ರೈಟ್ ಹರ್ಷೇಂದ್ರನ ಜೋಕುಲುಲ್ಲರ ಐಕೋಸ್ಕರ ಈತ ಭಂಗವತದ ಈ ಕೇಸನ್ನು ಮುಚ್ಚ ಹೊಂದುಲ್ಲರ ಪೊಲೀಸ್ ತಗಲ್ನ ಮುಖಾಂತರ ನ್ಯಾಯಾಂಗದ ಮುಖಾಂತರ ಸಿವಾಡಿದ ಮುಖಾಂತರ ಸಿಬಿಐದ ಮುಖಾಂತರ ಅಂಚಂಡ್ಲ ಅತ್ಯಾಚಾರಿಲು ನಿಗುಲೆ ಬಂದುಲ ಪನ್ನೋಡ ತೆಂಕಲು ಇಜಿಂಡ ದಾಯ ಸ್ಟೇಕ ನೋಡು ಒಂದೇ ಪಾತ್ರ ದಾಯ ಸ್ಟೇಕ ನೋಡು ದಾಯ ಸ್ಟೇಕ ನೋಡು ನಿಗುಲ ಹತ್ತಾತ ಸ್ಟೇಕನಪ್ಪನ ಅಗತ್ಯ ಇಂಚಿ ನೋಡು ಬಂದುಲೆ ಸ್ಟೇಕನಪ್ಪನ ಅಗತ್ಯ ಇಂಚಿ ನೋಡು ತನಿಖೆ ಮಲ್ಪೊಡ್ಚಿಂದು ಸ್ಟೇಕನಪ್ಪನಿ ದಾಯಗೆ ಅಂಚಂಡ ಅತ್ಯಾಚಾರ ನಿಗಿಲ್ಲೊಂದು ಒಂದು ಪ್ರೂಫುಲು ಅದೇ ಮುಂದೇನು ನಮ್ಮ ಪ್ರಶ್ನೆ ಮಲ್ತೊಂದು ಪುನಃ ಮುಂದೇನು ಪ್ರಶ್ನೆ ಮಲ್ತಂಡಗೆ ಎಂಚಿನ ಪುಂಡಿಗೆ ಮಾನಸಿಕ ಹಿಂಸೆ ಪುಂಡಿಗೆ ಮಾನಸಿಕ ಹಿಂಸೆ ಆ ಅಣ್ಣಪ್ಪನೆ ನೂದು ತಪ್ಪು ಮಲ್ತಿಬಕ್ಕ ಇಂಚಿನ ಅತ್ಯಾಚಾರಿಲುಗೆ ಮಾನಸಿಕನೇ ಮಲ್ಪುನಿ ಮಾನಸಿಕ ಹಿಂಸೆ ಹೋಲ್ವರಿಂಡು ಬಂದಲೆ ಮರ್ಲು ಬತ್ತದ ಉಡ್ಪೇರಾರು ಆರು ದೀಪ ಜರ್ ಮುಗ್ಲೇನು ಪುರ ಬೊಕ್ಕ ಬನ್ಪೇರೆ ಮಾನ ಪೋಪುಂಡು ಮರ್ಯಾದೆ ಪೋಪುಂಡು ಮಾನ ಇತ್ತನಗಲ್ನ ಮಾತ್ರ ಪೋಪುನಿ ಮಾನ ಇತ್ತನಗಲ್ನ ಮಾತ್ರ ಮಾನ ಪೋಪುನಿ ಸೌಜನ್ಯ ದುಂಬು ಏತು ಪ್ರಕರಣ ಆತನ ಆ ಗ್ರಾಮಡು ಪುದರ್ ಬೋಡ ಏರೇರ್ ನಂದು ಬಂಡದು ಏರೇರ್ ಮಲ್ತೇರನ್ನು ಒಂದು ಬೋಡ ದಾಖಲೆಲ್ಲ ಬೋಡ ನಿಗಲಿಗೆ ಆ ಪೊರ್ತುಡು ಏರೇರನ್ನು ಸಾಕ್ಷಿ ನಾಶ ಮಲ್ಪರೆಗೋಸ್ಕರ ಏನಲ್ಲ ಕೆರ್ತುವರ ಇಲ್ಲದಾಗ್ಲೆಲ್ಲ ಕೆರ್ತುವರ ಆ ಅಣ್ಣಪ್ಪನ ಆ ಮಂಜುನಾಥನ ಇಂಚಿತ್ನ ಮಾಲಿಂಗೇಶ್ವರ ದೇವರ್ನ ಒಪ್ಪಿಗೆ ತಿಕ್ಕುಜಿ ಬಂದುಲೆ ಎರೆಗಳ ಕೆರಿಯರ್ ಎಂಕ್ಲೇನ ತಿಕ್ಕುಜಿ ಕನ್ನಡ 11 ವರ್ಷದ್ದು 200-300 ಪ್ರಯೋಗಗಳನ್ನು ಮಾಟ ಮಂತ್ರಗಳನ್ನು ಮಲ್ತಾರೆ ಎಂಕ್ಲಿಗೆ ಆಂಡಲ ಎಂಕಲು ಎಂಚ ಬದುಕೊಂದಿಲ್ಲ ಅಂದ ಬಣ್ಣದಂಡ ಇನಿ ಅಣ್ಣಪ್ಪ ದೇವೇರು ಮಂಜುನಾಥ ದೇವೇರ ಮಾಲಿಂಗೇಶ್ವರ ದೇವರು ಎಂಚ ಬದುಕೊಂದಿಲ್ಲ ಅವೇ ಶಕ್ತಿ ಎಂಕಲ್ ಬದುಕೊಂದಿಲ್ಲ ಸೀಕಿಸಿರುವಾತಿನ ಮೊಗಲೆಗೆ ಎಂಕ್ಲೆಗತ್ತು ಬಂದಲೆ ಒಂದು ಸತ್ಯದ ಹೋರಾಟ ಯಾನಿನಿ ಹೋರಾಟ ಮಲ್ಪ ಎಂದು ಪಂಡಂದಂಡ ಸೌಜನ್ಯ ಕಾರಣ ಸೌಜನ್ಯನ ಬಲಿದಾನ ಆವಡುಂದಂಡ ಕಾರಣ ನ್ಯಾಯ ಪೀಠದ ಮಿತ್ ಆಯ್ನಂಚಿತ್ತನ ಯಥೋ ಅತ್ಯಾಚಾರ ಕೊಲೆ ಪ್ರಕರಣ ಏತೋ ಅಪ್ಪೆನಗಲ್ಲ ಮಾರಣ ಹೋಮ ಜಾಗುಗೋಸ್ಕರ ದುಡ್ಡುಗೋಸ್ಕರ ಐಕೋಸ್ಕರ ಸೌಜನ್ಯ ಪನ್ಪುಣಂಚಿತ್ತ ಬಾಲೆ ಇತ್ತನೆ ಪಂಡಿಲೆಕ್ಕ ದಿನೇಶರೇ ತ್ರೇತಾಯುಗದ ಸೀತಾಮಾತೆ ದ್ವಾಪರ ಯುಗದ ದ್ರೌಪದಿ ಕಲಿಯುಗದ ಸೌಜನ್ಯ ಮೊಗಲ ಅಂತ್ಯೋಗ ಪುಟ್ಟದು ಬತ್ತು ನಂಚಿತ್ತ ಬಾಲೆ ಮಣ್ಣು ಆ ಬಾಲೆ ಇನಿ ಬನ್ಬೇರೆಂಚಿನ ಏಕಲ್ಲ ಜೈನ ಸಮುದಾಯ ಈಯಾಳಿಸ ಒಂದುಲ್ಲೇರಿ ಖಂಡಿತ ಇಚ್ಚಿ ಬಂದುಲೆ ಮೂಲು ಏತು ಜಾತಿದಾಗಲುಲ್ಲಾರ ಏತು ಜಾತಿದಾಗಲುಲ್ಲಾರ ಮೂಲು ಏತು ಮತದಾಗಲುಲ್ಲಾರ ಏತು ಪಂಥದಾಗಲುಲ್ಲಾರ ಮೂಲು ದ್ವೇಷ ಉಂಡ ಅಸೂಯೆ ಉಂಡ ಒಂಜಪ್ಪೆ ಜೋಕುಲ್ಲೆಕ್ಕ ನಮ್ಮ ಒಗ್ಗಟ್ಟಾದ ನಮ್ಮ ಒಂಜಿ ನ್ಯಾಯನಕ್ಕೇನಂದಿಚ್ಚನ ದಾನ ದಿನೇಶರು ಜೈನರಂತ ಪಂಡರಾರೆ ಕಡೆ 24 ವರ್ಷದಿಂದ ಅನ್ನ ಮೆಕ್ಕೆಲೆಕ್ಕ ಒಟ್ಟುಗುಲ್ಲ ಅಂದ್ ಬಂಡದು ಅವು ಇಪ್ಪು ನನ್ನ ಚಿತ್ರ ಅವು ಪ್ರೀತಿ ಅವು ಸತ್ಯ ಅವು ಧರ್ಮ ಅತ್ಯಾಚಾರ ಮಲ್ತನಾಗ ಆಗ ಜಾತಿ ಉಂಟಾಗ ಆಗ ಧರ್ಮ ಉಂಟಾಗ ಆಗ ತೋಜನಿ ಆ ಉಲ ಆ ಧರ್ಮಸ್ಥಳದ ಉಲ ಇದಾಗಲಿಗೆ ತೋಜನ್ನೇ
ಮದ್ಮಲಾದ ಒಂಜಿ 2 ವರ್ಷದ ಉಲಾಯ್ಡು ಉಪಯೋಗ ಮಲ್ಪನ ಚಿತ್ತ ಪೊಣ್ಣುಲು ತೋಜುನಿ ಪಾಪಿಲ್ ನಗ್ಲೆಗ್ ಇದು ಬೇಜಾರು ಬಂದ್ಬಿಡ್ಯಾನ ಆ ವಂಶ ನಾಶಾದ ಪೋಡು ಬಂದ್ಬಿಡ್ಯಾನ ಈ ಮಾಲಿಂಗೇಶ್ವರನ ಎದುರುಡು ಏಪ ಒಂಜಿ ಅಪ್ಪೆನ ನಮ್ಮ ಪ್ರಕೃತಿಯಿಂದಲೇ ಪೋನ ಏಪ ಆ ಅಪ್ಪೆನ ಧರ್ಮಾಂದ ಬನ್ಪನ ಈ ಧರ್ಮನು ನಮ್ಮ ವಿಕೃತ ಮನಸ್ಸುಡಿ ನಾಶ ಮಲ್ಪರ ತುಯರ್ ನನ್ನ ಅಂಚಿತ್ತ ಸಂತಾನ ಒರಿಯರೆ ಬಲ್ಲಿ ಮನ್ನಡು ಪ್ರಕೃತಿದ ಮುನಿಸು ಆಗ್ಲೇ ನಾಶ ಮಲ್ತು ಕೊಡು ಇನಿ ಸೌಜನ್ಯ ಪನ್ಪುಣಂಚಿತ್ತ ದೇವಿ ಶಕ್ತಿ ಈ ಕೆಲಸನು ಮಲ್ತೊಂದುಂಡು ಎಂಕಲ್ಲ ಬೇಲೆ ಹೆಂಚಿನ ನಿಗಲ್ನ ಎದುರು ಬತ್ತು ಬೊಬ್ಬೆ ಬಣ್ಣ ಬೇಲೆ ಬಂದಲ ಆ ಅಣ್ಣಪ್ಪನ ಮಂಜುನಾಥ ದೇವೇರ್ನ ಸತ್ಯದ ಪಾತ್ಯರು ನಿಗಲ ಎದುರು ದೀಪನ ಚಿತ್ತನ ಇದೇ ಕೆಲಸ ಎಂಕಲ್ಲ ಎಂಜನ ಮಲ್ತೊಂದಿಲ್ಲ ಎಂಕಲಾಗಲ್ಲ ಬ್ರೋಕರ್ ಕೆಲಸ ಮಲ್ತೊಂದಿಲ್ಲ ಇನಿ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ದೇವೇರ್ನ ಬೇತದ ಆದಂದು ಬಂದ್ಪುಣಿಯನ್ನ ಬೇತದ ಆಲ ಮಲ್ಪರ ಸಾಧ್ಯ ಐತಿ ಎಂಕಲ್ದು ಎಂಕಲ್ದು ನಿಗಲ್ದ ಅಪೇಕ್ಷೆ ಪಡೆವನ ಚಿತ್ತ ನಾವು ಸಮಾಜದ ಕೋಟಿ ಕೋಟಿ ಹಿಂದೂ ಬಂಧುಲೆಡ ಮಾತಾ ರೀತಿದ ಮಾತಾ ಮತತ್ತ ಮಾತಾ ಪಂಕದ ಜನಕ್ಲೆಡ ಎಂಕಲಿನಿ ಕೇಂದ್ರ ಎಂಚಿನಂದ ಬಂಡಂದಂಡ ಒಂಜಿ ಪೊಣ್ಣಗೆ ನ್ಯಾಯ ಆತ ಆ ಅಪ್ಪೆ ಪನ್ಪುಣಿ ಕೇಂಡರ ಎನ್ನ ಮಗಲಂತೂ ಪೋದಾತನು ಎನ್ನ ಮಗಲು ಪೋದಾತನು 11 ವರ್ಷ ನನದ ಪೊಣ್ಣು ಬಾಲೆಗಿಂಚ ಅವರ ಬಲ್ಲಿ ನನ್ನ ಏರೆಲ್ಲ ಜೋಕ್ಲೆಗಿಂಚ ಅವರ ಬಲ್ಲಿ ಎಂಚಿನ ಮನಸ್ಸದ ಅಪ್ಪೆ 11 ವರ್ಷಡು ಹೂವೆಲ್ಲ ಅಪ್ಪೆ ಬಂದ್ಬಲ್ಲ ಪೋಂಡ ಪಾಡಿಯ ನನ್ನೆಲ್ಲ ಮೂಜಿ ಪೊಣ್ಣು ಜೋಕುಲು ಒಂಜಿ ಆಂಡಬಾಲೆ ಉಂಡು ಬದುಕೋನುಗ ದಾಯ ಮಗಲೊಟ್ಟು ದಿಕ್ಕೊಂದು ಇಡೀ ಊರು ಬಲಿ ಬರ್ಪುಣಿಂದಂಡ ಆಂಡಲ ಈ ಅಪ್ಪೆ ಪನ್ನೊಂದುಂಡು ಅವತ್ತ ಎನ್ನ ಮಗಳೇ ಎಂಡಾವಡು ಅತ್ಯಾಚಾರ ಆಗು ಬಲಿಯಾಯಿನ ಚಿತ್ತ ಪೊಣ್ಣವಲು ನನ್ನ ಮಿತ್ತುಗು ಹೂವಾ ಪೊಣ್ಣುಲೆಗಳ ಇಂಚಿತ್ತ ದೌರ್ಭಾಗ್ಯ ಬರಿಯರೆ ಬಲ್ಲಿ ಎಂದು ಬಂಡದು ಆ ಒಂಜಿ ಭಾವನೆ ಇತ್ತು ನನ್ನ ಚಿತ್ತನ ಅಪ್ಪೆ ಧರ್ಮಸ್ಥಳಗೂ ವಿಶ್ವ ಹಿಂದೂ ಪರಿಷತ್ತದಗಲು ಬಜರಂಗ ದಳದ ಕಾರ್ಯಕರ್ತರ ಅಣ್ಣಪ್ಪಗೆ ಪ್ರಾರ್ಥನೆ ಮಲ್ಪಗಂದ ಆ ಸಂಘಟನೆಯಿಂದ ಎತ್ತಿ ಬೆಟ್ಟಿಗೆ ಪೋಯಿ ಪೆಟ್ಟಿಗೆ ಚಂಚ ತೀರ್ಥ ದೀಪನಾಗೆ ಸೆರಗು ಒಯ್ತು ಕಟ್ಟುನಾಗೆ ಒಂಜಿ 2-3 ಅಪ್ಪೆನಗಲು ಭಾರಿ ಪಾತೇರಿಯರು ಆ ಅಪ್ಪೆನಗಲ್ಲ ಯಾನ ತೇಜವಾದ ಮಲ್ಪುಜಿ ದಯ ಪಣ್ಣನಂಡ ಈತ ಪಣ್ಣನ ಕೆಲವರಿಗೆ ಅರ್ಥ ಮಲ್ಪುಜಿ ಒಂದು ಬಂಡಿ ಇಟ್ಟಿಗೆ ಏತು ಉಂಡು ಒಂದು ಬಂಡದು ಪಣ್ಣನ ಅಂಚಿತ್ತ ಅಪ್ಪೆನೇ ಪಾತೇರುಳತ್ತೆ ಬುರ್ಚಂದೇನೆ ಎಡ್ಡ ಅಪ್ಪೆಲ್ಲ ಪಾತೇರುಚೇರಿ ದಯಪಂಡ ಮಗಳೊಟ್ಟಿಗೆ ಇಪ್ಪನ ಚಿತ್ತನ ಅಪ್ಪೆಲ್ಲ ಕೆಲವು ಮಗಳ ಅಮ್ಮ ಅಲ್ಲ ಪೂರ ಇಂಚಿತ್ತಾನೆ ಪೂರ ಬಿಡ್ತಾನೆ ಅಪ್ಪನಿ ಪೂರ ಬಿಡ್ತಾನೆ ಅಪ್ಪನಿ ಮಗಳೊಟ್ಟಿಗೂ ನೆಟ್ ಚಪ್ಪರ ಇಂಚಿದ ಅನ್ಪೇರು ದಯಪಂಡ ಐಕೋಸ್ಕರ ಬಂದ್ಬಣಿ ಧರ್ಮಾಂಗ ಬಂಡ ಸುಲಭ ಇಂಚಿ ಬಂದಲೆ ಐಕೊಂಜಿ ತುಲನೆ ಉಂಡ ಐಕೊಂಜಿ ಮಾಪುಂಡು ಧರ್ಮಗುಲ 50% ಧರ್ಮ 40% ಅಧರ್ಮ ಅಂದು ಬಂಡದು ಇನಿ ದಾನ ಬಂಡದಂಡ 50% ಅಧರ್ಮ ಆತನ 40% ಧರ್ಮ ಪುನಿ ಎಂಗೆಲ್ಲ ಕೆಲಸ ಹೆಂಚಿನ ಇನಿ ಆ ಅಜಿಪ್ಪ ಅಧರ್ಮಡ್ದು ಇರುವನು ದೆತ್ತದ 40 ಜೋಡಿಸದು ಧರ್ಮಸ್ಥಾಪನೆ ಅವಡು ಬಂದ್ಬಿಡ ಚಿತ್ತ ಉದ್ದೇಶ ಮಾತ್ರ ಬಂದಿಲ್ಲ ಎಂಗ್ಲೇನೆ ಧರ್ಮ ಹಾಳು ಮಲ್ಪೊಡೊಂದಿಜ್ಜಿ ಇನಿ ವಿಶ್ವ ಹಿಂದೂ ಪರಿಷತ್ ಉಪ್ಪು ಬಜರಂಗ ದಳ ಇಪ್ಪು ಇನಿ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಏತು ಹೋರಾಟವನ್ನು ಮಲ್ತಿಜ್ಜಿ ಈ ದೇವಸ್ಥಾನಗಳಿಗೋಸ್ಕರ ನೆತ್ತ ಲೀಡರ್ ನಗಲು ಸುಮಾರು ಜನ ಬೊಬ್ಬೆ ಪಡೋದಿಟ್ಟರು ಅವಳು ದೇವರ ಪುದರಾಳ ಪುಣೊಂದು ಅತ್ಯಾಚಾರ ಮಲ್ಪನಾಗ ಆಲಾತಜ ಎಂಕಲ್ಲ ಪ್ರಶ್ನೆ ಸ್ವಯಂ ಸೇವಕರ ಕಾರ್ಯಕರ್ತರ ನಗಲು ಪೂರ ಸೌಜನ್ಯನ ಪರವಾದ ಲೀಡರ್ ನಗಲು ಪೂರ ಮಲ್ಲಾಗಲ್ನ ಪರವಾದ ದೇವಸ್ಥಾನಗೂ ಎಂಚಿನ ಪೆಟ್ಟಾಪುಂಡು ಡಬ್ಬೆಗೆ ಮಾತ್ರ ಪೆಟ್ಟಾಪುಣಿ ಡಬ್ಬೆಗೆ ಪೆಟ್ಟಾಂಡ ನಿಗಲಾಗಿದ್ದಾನೆ ತೊಂದರೆ ಲೀಡರ್ ನಗಲಿಗೆ ಒಂದು ಪ್ರಶ್ನೆ ಉಪ್ಪು ನಂಚಿತ್ತು ನಾವು ಒಂದು ಪ್ರಶ್ನೆ ಉಪ್ಪು ನಂಚಿತ್ತು ದುಡ್ಡುಗೋಸ್ಕರ ನಿಗಲು ಮಲ್ಲಾಗಲ್ಲ ಬಿರಾಡು ಪೋಪರ ಡಬ್ಬೆನ ರಕ್ಷಣೆ ಮಲ್ಪರ ಪೋಪರ ನಿಗಲೆ ಅಂಜನ ಸಾಮಾನ್ಯ ಕಾರ್ಯಕರ್ತರ ರಸ್ತೆ ಬಿಡ್ತು ಸೈಯೋಡ ಏತು ಬಲಿಯದ್ದಾನೆ ಅಂಡ ಸ್ವಾಮಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಂದೂ ಸಂಘಟನೆದ ಕಾರ್ಯಕರ್ತೆಯರ್ನಗಲ್ಲ ಆಂಡ್ ಎಂಗ್ಲೇನ್ ಪ್ರಶ್ನೆ ಮಲ್ಪರ ಪೋಪುಜ ಎಂಗೆಲ್ಲ ಕಾಲ ಕರೀದ ಒಂದು ಬತ್ತುಂಡು ಆಂಡ ಇನಿತ್ತ ಕಾರ್ಯಕರ್ತೆಯರ್ನಗಲು ಪಾಪಲ್ಲಿ ತಂದು ಪೋಯರ ಅಪ್ಪೆನ ಗೇಟ್ಗೆ ಬ್ಯಾರಿಕೇಡ್ ಮಾಡ್ದಾಯ್ತು ಉಲಾಯ್ ಪೋರನ ಹೆಜ್ಜೆ ಬಂದಿರು ಏರ್ನ ಮಗಲ ಅಮ್ಮನ ದೇವಸ್ಥಾನ ಏರ್ನ ದೇವಸ್ಥಾನ ಯಾನ ಪಂತೆ ವಿಶ್ವ ಹಿಂದೂ ಪರಿಷತ್ ಲೀಡರ್ ನಗಳಿಗೆ ಬಜರಂಗ ದಳದ ಲೀಡರ್ ನಗಳಿಗೆ ಪಂತೆ
ಸೋಮನಾಥ ಮಂದಿರದ ಮಿತ್ತು ದಾಳಿ ಆನಾಗ ಭಾರತ ದೇಶದ ಪ್ರತಿ ದೇವಸ್ಥಾನಗಳು ಪ್ರತಿ ಊರು ಬಂದಾದಿತ್ತು ಗೊತ್ತಿಪ್ಪು ಮಾತಾಡಲಿ ಹೆಚ್ಚಿನಾಗಲೇ ಗೊತ್ತುಂಟು. ದಾನಂತರ ದಿನೇಶರೇ ಸೋಮನಾಥ ಮಂದಿರದ ಅವಾಗ ಹಿಂದೂ ಜಾಗರಣ ವೇದಿಕೆಯ ಪ್ರಬಲ್ಯವಾಯಿನ ಚಿತ್ರ ಭಾರಿ ಶಕ್ತಿಯುತವಾಯಿನ ಚಿತ್ರ ಹೋರಾಟ ಬೆಳ್ತಂಗಡಿ ತಾಲೂಕು ನಡೆದು ಇತ್ತು. ಎಂಕಲ್ನ ಜವಣೆರ್ಲ ಒಂಜಿ ಜೀಪು ಭಗವದ್ವಜ ಕಟ್ಟೊಂದು ಧರ್ಮಸ್ಥಳ ಗ್ರಾಮದೊಲ ಪೊಗ್ಗೇರಿ ಬಾವುಟನ್ನು ಭಗವದ್ವಜನ ಬಿಚ್ಚದ ಬಿದೆ ಗಡಪುಡ್ದಿರಿ ನೆತ್ತವಲ ಈ ಭಗವದ್ವಜರ ಅವರ ಬೆಲ್ಲಿ ಅಂತ ಜಂಡ ಓಡೆ ಪೋತುನಿ ಬಂದಲ್ಲ ಎಂಕಲ್ ಪಾಕಿಸ್ತಾನ ಹೋತುನ ಎಂಕಲ್ ಅಫ್ಘಾನಿಸ್ತಾನಗೂ ಪೋತುನ ಎಂಕಲ್ ಒಳ್ಳ ಉಮ್ಮರ್ ಮುಲ್ಲೆ ಇತ್ತು ನಡೆಗೆ ಪೋತುನ್ನ ಆ ಭಾವನೆ ಬರ್ತನೆ ಆ ನೈಕ ಅಪಗನೆ ಮನದನೇ ಬೋದು ಉತ್ತರ ಕೊರ್ದು ಭಗವದ್ವಜ ಕಟ್ಟದ ದೇವಸ್ಥಾನ ಮೂಜಿ ಸುತ್ತು ಬರ್ತದೆ ಬಂದ್ ಆಚರಣೆ ಮಲ್ಪೊಡದು ಬಂತ ಆಂಡ ಇಡೀ ದೇಶ ಬಂದಾತಂಡು ಧರ್ಮಸ್ಥಳದ ಉಲಾಯ್ಡ್ ಬಂದಾತಜಿ ಬ್ಯಾರ ನಿತ್ಯ ನಿರಂತರ ನಡುತ್ತಂದಿತ್ತು ವಾಧರ್ಮ ಬಂದುಲೆಂದು ನೇನು ವಿಶ್ವ ಹಿಂದೂ ಪರಿಷತ್ತದ ಬಜರಂಗದಳದ ನಾಯಕರನಗಳ ಅಪಗ ಪಂತೆ ಸಂಘದ ಪ್ರಮುಖರನಗಳಿಗಳ ಪಂತೆ ನಮ್ಮ ತತ್ತೊಂದುಲ್ಲ ನಮ್ಮ ದಾದನ ಒಂಜಿ ಭಯೋತ್ಪಾದಕರನ್ನ ಧಾರ್ಮಿಕ ಭಯೋತ್ಪಾದಕರನ್ನ ಸಾಂಕೊಂದುಲ್ಲ ದುಂಬುದ ದಿನಟ್ಟೊಂದು ನಮ್ಮ ಲಗಡಿ ಕೊರ್ಪುಣ 25 ವರ್ಷಗೂ ದುಂಬೆ ಬಂತೆ 25 ವರ್ಷಗೂ ದುಂಬು ಈಗಲೇ ಗೊತ್ತು ಸೋಮಾನಂದ ಮಂದಿರದ ಪ್ರಕರಣ ಪಾಯ ನಿಂತ ಆಂಡ ಕೋಡೆತ್ತು ಮುರಣಿ ಕೋಡೆನಕ್ಕ ಕೋಡೆ ಗೇಟದ ಉಲೈ ಅಕ್ಕಲ 4 ಜನ ಕಾರ್ಯಕರ್ತರನಗಲಿ ಆಂಡ ಭಗವದ್ವಜ ಕೊನೆರಜ್ಜಿ ಓಲ್ಲೇರು ಬಂದುಲ್ಲ ವಿಶ್ವ ಹಿಂದೂ ಪರಿಷತ್ತದ ಬಜರಂಗದಳದ ಲೀಡರ್ ನಗಲು ಓಲ್ಲೇರು ನೆನೆಯನ್ ಪ್ರಶ್ನೆ ಮಲ್ಪಣ ಚಿತ್ತವು ಈಗಲೂ ಖಾಲಿ ಮಹೇಶ್ ಶೆಟ್ಟಿ ಪಾತೇರಿಯೇ ಪಂಡಿ ಬೆಟ್ಟಗಾಯ ಧರ್ಮ ವಿರೋಧಿಂದು ಪನಿಯರೆ ಪೋಡ್ಚೆ ಅಣ್ಣಪ್ಪನ ಮಂಜುನಾಥನ ಶಾಪ ಯಾನ ಧರ್ಮಪೀಠದ ಆ ನ್ಯಾಯಪೀಠದ ಆ ಅಣ್ಣಪ್ಪ ಸ್ವಾಮಿನ ಮಂಜುನಾಥ ದೇವರನ ರಕ್ಷಣೆದ ಒಟ್ಟುಗು ಆ ಅಪ್ಪೆಗೆ ನ್ಯಾಯ ತಿಕ್ಕೊಡ್ದು ಒಂದು ಪಿದಾಡ್ದನೆ ಒಂಜಿ ವೇಳೆ ನಮ್ಮ ಈತ ಜನ ಸೇರ್ತ ಮುಲ್ಪ ಕಣ್ಣದೀದು ಪಾತಿರ್ಲಿ ನಿಗಲ್ನ ಇಲ್ಲದ ಅಪ್ಪೆಮ್ಮನ ನೆನತೊಲ್ಲೆ ನಿಗಲ್ ನಮ್ಮನ ಚಿತ್ತ ದಯ್ಯೋ ದೇವರ ನೆನತೊಂದು ಪ್ರಾರ್ಥನೆ ಮಲ್ಪುಲೆ ಒಂಜಿ ವೇಳೆ ಆ ನ್ಯಾಯಪೀಠದ ಸೌಜನ್ಯ ಪನ್ಪುಣ ಚಿತ್ತನ 17 ವರ್ಷದ ಬಾಲೆಗೆ ನ್ಯಾಯ ತಿಕ್ಕಜಿಂದಾಂಡ ನಮ್ಮ ಮಂಜುನಾಥನ ನಂಬರ್ ಉಂಡ ಆ ಅಣ್ಣಪ್ಪನ ಜಾಗ ನಮಕ್ ತೂವರೆ ಉಂಡ ಆ ಸತ್ಯಲೋಲು ಉಪ್ಪರೆ ಉಂಡ ನ್ಯಾಯ ತಿಕ್ಕುನ ಜಾಗದ ನ್ಯಾಯ ತಿಕ್ಕಜಿಂದಾಂಡ ಓಲ್ ಪೋಪರ್ ಬಂದುಲೆ ನಿಗಲೆ ಒಂದು ಪ್ರಶ್ನೆ ಉಪ್ಪುನ ಚಿತ್ತ ಎನ್ನ ಬೇನೆ ಅವು ಬಂದುಲೆ ನ್ಯಾಯಪೀಠದ ನ್ಯಾಯ ತಿಕ್ಕದೇ ತೀರೋಡು ಧರ್ಮಪೀಠೋಡು ಧರ್ಮ ಒರಿತದೇ ಒರಿಯೋಡು ಆಯ್ತ ಒಟ್ಟುಗ ಅಪ್ಪೆಗೆ ನ್ಯಾಯ ತಿಕ್ಕೋಡು ಆ ಸೌಜನ್ಯ ಪನ್ಪುಣ ಚಿತ್ತನ ಶಕ್ತಿಗೆ ಆರೋಪಿಲೆಗೆ ಗಲ್ಲಾವಡು ರಕ್ಷಣೆ ಮಲ್ತನಗಳಿಗೆ ಗಲ್ಲಾವಡು ಐತ ಪಿರವಡಿತ್ತನ ಕಾಮಂದಿರ್ನಗಳಿಗೆಲ್ಲ ಕೂಡ ಶಿಕ್ಷೆ ಅವಡು ಪನ್ಪುಣ ಚಿತ್ತನ ಒಕ್ಕರೊಳ ಬೇಡಿಕೆ ಕರ್ಣ ಒಂದು ಧರ್ಮನು ನಾಶ ಮಲ್ಪರಗತ್ತೆ ಧರ್ಮನು ನಾಶನ ಮಲ್ಪುನಾಗಲೇ ಆಗಲೇ ಅವೇ ವೀರೇಂದ್ರೆ ಅವೇ ಹರ್ಷೇಂದ್ರೆ ಅವೇ ಕಾಮಂದಿರ್ನಗಲೇ ಪಂಡ ಬೇಜಾರ ಧೈರ್ಯದ ತಪ್ಪೇನು ನೋಡ್ಚಿ ದುಂಬುದ ದಿನಟ್ಟು ಎಂಕಲ್ನ ಬಾಯಿನ ಕಟ್ಟೆರೆ ಪ್ರಾರಂಭ ಮಲ್ತಾರಂದಂಡ ಈ ಬಾಯಿನಿ ಎಂಚ ಮುಚ್ಚ ಹೊಡೆದು ಬಂದರೆ ಎಂಕಲೇ ಗೊತ್ತುಂಡು ಕಾನೂನು ನಿಗಲ್ನ ಈ ಅಮ್ಮನ ಆಸ್ತಿ ಅತ್ತ ಈ ಕಾನೂನುದ ಈ ಸಂವಿಧಾನದ ವ್ಯವಸ್ಥೆಡೆ ಬದುಕೊಂದು ಪುನಂಚಿತ್ತ ಜನಕಲೆಂಕಲೆ ಈ ಕಾನೂನದ ಬಗ್ಗೆ ಎಂಕ್ ಭಾರಿ ಪೋಡಿಗೆ ಅಂತ ಬಂಡ ದಾಯ ಪಂಡ ಓ ಮುಲ್ಪಾರಿ ಪುತ್ತೂರ್ದೊಂಜಿ 2 ವಕೀಲರ್ನಗಳು ಸೇರೊಂದು ಎಂಕ್ ಭಾರಿ ಅನ್ಯಾಯ ಮಾಡ್ತೀರಿ ನಿಗಲೆಗಳ ಗೊತ್ತು ನಿಗಲ್ನ ಊರ್ದಾಗಲಿ ಮೇರೆಗಳ ಗೊತ್ತು ನನ್ನ ಹೋಯ್ತಣ್ಣ ಗೊತ್ತಿಪ್ಪು ಪುದಾರ್ ತುಂಬದ ದಿನಟ್ಟು ಬಣ್ಕವಲ್ಲ ಇಲ್ಲಡೆ ಬೊಗ್ಗಾರ ಇತ್ತಣ್ಣ ಓಡೆ ಮುಟ್ಟ ಬಂಡ ಎಂಕಲಂಜ ಅಣ್ಣಪ್ಪನ ದೇವಸ್ಥಾನ ಕಟ್ಟನೆತ್ತ ಪರಂಬೋಗು ಜಾಗ ನೆಕ್ಸ್ಟ್ ಏರಳ್ಳಂತೆ ಬುದ್ಧಿವಂತನಗಳು ಪೇರು ಪರಂಬೋಗು ಜಾಗ ಬಂಡ ಏರ್ನಲ್ಲ ಅಕ್ಕಗೆ ಬರ್ಕೊಂಡ ಇಜ್ಜತೆ ಸರ್ಕಾರಿ ಜಾಗ ಒಂಜಿ ಅಣ್ಣಪ್ಪನ ಗುಡಿ ಇತ್ತಿನೆಟ್ಟು ಗುಡಿ ಕಟ್ಟದು ಎಂಕಲೊಂಜಿ 7 ಉತ್ಸವ ನವರಾತ್ರಿ ಉತ್ಸವ ಶಿವನ ಉತ್ಸವ ಪೂರ ಮಲ್ತೊಂದಿತ್ತಿನ ಜಾಗ ನೇ ಕಾಮಂದರ್ ನಗಲ್ನ
ಪ್ರೇರೇಪನಡು ಆ ಅಣ್ಣಪ್ಪನ ನೆಕ್ ಬೀಗ ಪಾಡೋಡು ಇಜಿಂದ ನೆಟ್ಟು ಮುಗ್ಗಿ ಒಂದು ಪಂಡದು ಐಕ್ ಕೋರ್ಟು ಸುಳ್ಳು ದಾಖಲೆ ಮಲ್ತದು ಅಪ್ಪ ಏರೋರಿ ಜಡ್ಜಿ ಐತಿ ನನ್ನ ಪುದರ್ಲ ಗೊತ್ತುಂಟು ಇಪ್ಪಡಿ ಅನ್ ಬುಕ್ಕ ಬಂದ್ಪೇನೆ ಸೀದಾ ಆ ದೇವಸ್ಥಾನಕ್ಕೂ ಪರಮಗು ಜಾಗಕ್ಕೂ ಅಗಲ ಜಾಗ ಅಂದು ಬಂಡದಾಗಲಿ ದಾಖಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತದೆ ಕೋರ್ಟು ಪ್ರೊಡ್ಯೂಸ್ ಮಾಡ್ಪೇರು ಅವಳು ಜಡ್ಜೇರಿ ಕುಲ್ಲೊಂದು ಬರಪೇರು ನೆಕ್ ಬೀಗ ಪಾಡ್ಲೆ ಸೀದಾ ಎಸ್ಪಿಗೆ ಎಂಗಲ್ನ ಕುಡ್ಲದ ಎಸ್ಪಿಗೆ ಬೀಗ ಪಾಡ್ದು ಮಗನ ಬಿದಾಯಿ ಪಾಡ್ದು ಆ ದೇವಸ್ಥಾನ ನಾಯಕ ಎರಗು ಏರ್ಲ ಅಧಿಕಾರ ಇಜ್ಜನ್ನಾಗ ಸಂಬಂಧ ಪಡ್ಡನ್ನಾಗ ದೆತ್ತದು ಕೊರ್ಪೇರು ಅಂಚಿತ್ತನೆ ರಡ್ಡು ಕೇಸು ಅಂಚದುಪ್ಪನಾಗ ಈ ದೇಶದ ಕಾನೂನ ಮಿತ್ತಲೆ ಎಂಕ ನಂಬಿಕೆ ಬಾರಿ ಕಮ್ಮಿ ಅವನುಂಡು ನೆತ್ತ ಉಲಾಯ್ಡ್ಲ ಕಲ್ವೇರ್ನಾಗಲೇ ಉಲ್ಲೇರ ಅಂತ ಮಾಡೋದು ಈ ಕಾನೂನದ ಉಲಾಯ್ಡ್ಲ ಮೇಪುನಾಗಲು ಉಲ್ಲೇರ ಅಂತ ತೋಜು ನೆಂಕ್ ನಾನು ಸೀದಾ ಪನ್ಪುಣಿಯ ನೆಂಕು ಕಾನೂನದ ಪೋಡಿಗೆ ದಯಪಂಡ ಏನಂದಲ್ಲ ಗಲ್ಲಿಗೆ ಏರ್ಸಾರೆ ಅಪ್ಪಚ್ಚಿ ಅತ್ಯಾಚಾರ ಮಲ್ತಾನೆ ಅಂಚಿತ್ತ ಈ ಬಾಲ್ಯದ ಅತ್ಯಾಚಾರ ಇಲ್ಲೇನೆ 11 ವರ್ಷ ಬರ್ತಾರೆ ಅತ್ತಜಿ ಮಗ್ಲಿಗೆ ಆ ಪೊರ್ತುಡ ಏನಂಚಿತ್ತ ಕೇಸಲ್ಲಿ ಇನ್ನಿಲ್ಲ ಅಂಕೆಲ್ಲ ಮಿತ್ತು ಬಾಕಿಲ್ಲ ಬೇಜಾರದ ಸಂಗತಿ ಈ ದೇಶದ ಕಾನೂನು ಉಂಡ ಎನ್ನ ಮಿತ್ತು ಈ ಕಾಮಂದರ್ನಾಗಲು ಕೊರ್ದು ಸುಳ್ಳು ದಾಖಲೆ ಮಲ್ಪದು ತುಳ್ಳು ಪಂಡದು ಕೊರ್ತು ನಂಚಿತ್ತನ ಕೇಸ್ ನನ್ನಲ್ಲ ಐನ್ ಕೇಸ್ ಬಾಕಿ ಮೊಬೈಲ್ ಏನಾಯ್ಕೋಸ್ಕರ ಈ ತಡಪೆದಂಚಿತ್ತ ಮೊಬೈಲ್ ಪತ್ತು ನನ್ನ ಹೆಚ್ಚಿ ಪಂಡ ಈ ದೇಶದ ಕಾನೂನು ಅಂಚ ಉಂಟು ಒಂದು ನಮ್ಮ ಪೂರ ಮುಗ್ದರ್ನಾಗಲೇ ಕಾನೂನು ಏರೆಗೆ ಉಳ್ಳವರಿಗೆ ಕಾನೂನು ಪಾಪದ ಜನಗಳಿಗೆ ಈ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ಮಾತ್ರ ನಾವು ನೋವಿನೆಂದು ಹೇಳುವುದು ಬಂಧುಗಳೇ ನಮ್ಮ ಹೊಟ್ಟೆಪಾಡಿಗೋಸ್ಕರ ನಾವು ಈ ಸಭೆಗಳನ್ನು ಮಾಡ್ತಾ ಇಲ್ಲ ಈ ದೇಶದ ಕಾನೂನು ಸಾಯ್ತಾ ಇದೆ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೂ ಕೂಡ ಇದರ ಹಕ್ಕಿದೆ ಬಂಧುಗಳೇ ಹಕ್ಕಿದೆ ನಮ್ಗೆ ಕಾನೂನು ತಪ್ಪಿದಾಗ ಕೂಡ ಅದನ್ನು ಸರಿದಾರಿಗೆ ತರಲಿಕ್ಕೋಸ್ಕರ ಈ ಸಭೆಗಳು ಅತ್ಯಾಚಾರಿಗಳು ನಮ್ಮ ಕಣ್ಣ ಮುಂದೆ ತಿರುಗುವಾಗ ಅದನ್ನು ಹಿಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಈ ಸಭೆಗಳು ನಾವು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರ್ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ್ದಾರೆ ಯಾವ ಸರ್ಕಾರಿ ಆರೋಗ್ಯ ಅಧಿಕಾರಿ ಯಾವ ರೀತಿಯಲ್ಲಿ ಈ ಕೇಸುಗಳನ್ನು ಮುಚ್ಚಿಸಿದ್ದಾನೆ ತನಿಖಾಧಿಕಾರಿ ಯೋಗೀಶ ಇರಬಹುದು ಭಾಸ್ಕರ್ ರೈ ಇರಬಹುದು ಅವನು ಕೂಡ ಇಲ್ಲಿ ಅವನಂತ ಕಾಣ್ತದೆ ಭಾಸ್ಕರ್ ರೈ ಇವರೆಲ್ಲ ಪಾಪಿಗಳಿವರು ಇವರ ಮನೆಯ ಹೆಂಡತಿಗೆ ತಂಗಿಗೆ ಅಕ್ಕನಿಗೆ ಮಗಳಿಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತಿದ್ರು ಬಂಧುಗಳೇ ಕೇಳ್ಬೇಕಲ್ಲ ನಾವು ಇದು ನೋವಿನ ಸಂಗತಿ ಇಂಥದ್ದಕ್ಕೆ ನಮ್ಮಂತ ಸತ್ಯವಂತರ ಅವಕಾಶವನ್ನು ಕೊಡೋದು ಬೇಡ ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಹೋರಾಟ ಪ್ರಾರಂಭ ಪುತ್ತೂರಿನಲ್ಲಿ ಹೋರಾಟ ಪ್ರಾರಂಭ ಇನ್ನು 2 ರಿಂದ 3 ತಿಂಗಳು ಹೋರಾಟ ಬಾಕಿ ಇದೆ ಯಾಕಂತ ಹೇಳಿದ್ರೆ ಇವರು ಮಾಡಿದಂತ ಪಾಪಗಳು ಅಷ್ಟಿದೆ ಶತಮಾನದಿಂದ ಅದಕ್ಕೋಸ್ಕರ ಇನ್ನು 2-3 ತಿಂಗಳು ಹೋರಾಟ ಮಾಡಬೇಕಾದೀತು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ದಯವಿಟ್ಟು ಬಂಧುಗಳೇ ಸತ್ಯದ ಹೋರಾಟದಲ್ಲಿ ಕೈ ಜೋಡಿಸಿ ಬೇಕಾದ್ರೆ ನಾಳೆ ಬೆಳಿಗ್ಗೆ ಮಹಾಲಿಂಗೇಶ್ವರನ ಹತ್ರ ಹೋಗಿ ಯಾವುದು ಸತ್ಯ ಅಂತ ಆ ಬುದ್ಧಿ ಆ ಮಹಾಲಿಂಗೇಶ್ವರ ಕೊಡ್ತಾರೆ ಮಹಾಲಿಂಗೇಶ್ವರ ಬೇರೆ ಅಲ್ಲ ಆ ಮಂಜುನಾಥ ಬೇರೆ ಅಲ್ಲ ಚಂದ್ರಮೌಳೇಶ್ವರ ಬೇರೆ ಅಲ್ಲ ಆ ಅಣ್ಣಪ್ಪ ಬೇರೆ ಅಲ್ಲ ಎಲ್ಲಾ ಶಕ್ತಿಗಳು ಒಂದೇ ತಿಳ್ಕೊಳ್ಳಿ ಅದರ ಜೊತೆಯಾಗಿ ಈ ಹೋರಾಟ ಇನ್ನು ಜಿಲ್ಲಾ ಪಂಚಾಯತ್ ಏರಿಯಾದಲ್ಲಿ ತಾಲೂಕು ಪಂಚಾಯತ್ ಏರಿಯಾಗಳಲ್ಲಿ ಕೂಡ ನಡಿಬೇಕಾದೀತು ಅದಕ್ಕೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಕಳಕಳಿಯ ವಿನಂತಿಯನ್ನು ಹೇಳುತ್ತಾ ಜೊತೆಯಾಗಿ ಸೆಪ್ಟೆಂಬರ್ 3 ತಾರೀಕಿಗೆ ರಾಷ್ಟ್ರದ ಏನು ಭ್ರಷ್ಟ ವ್ಯವಸ್ಥೆ ಇದೆಯೋ ಆ ಅಧಿಕಾರಿಗಳ ವಿರುದ್ಧ ಇವತ್ತು ಏನು ರಾಜಕೀಯ ವ್ಯಕ್ತಿಗಳಿಗೆ ಏನು ನಮ್ಮ ಕೂಗುಗಳು ಕಾಣುವುದಿಲ್ಲವೋ ಅಂತ ಈ ದೇಶದ ಪ್ರಧಾನಿ ಮೋದಿಜಿಯವರಿಗೆ ಗೃಹ ಮಂತ್ರಿ ಅಮಿತ್ ಶಾಜಿ ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಈಗಲೇ ಹೇಳಿಕೆ ಕೊಡುತ್ತಿರುವ ನನಗೆ ಏನು ಗೊತ್ತಿಲ್ಲ ಅದು ಆಗುದಿಲ್ಲ ಅಂತ ಹೇಳುವಂತ ಗೃಹ ಸಚಿವರಿಗೂ ಕೂಡ ಕಣ್ಣು ತೆರೆಸುವಂತ ಕೆಲಸವನ್ನು ಬರುವಂತ ಸೆಪ್ಟೆಂಬರ್ 3ನೇ ತಾರೀಕಿಗೆ ಮಾಡಲಿಕ್ಕೆ ಇದ್ದೇವೆ ನೋಡಿ
ನೀವು ಮಾಡಿದ ಪಾಪದ ಕೃತ್ಯಕ್ಕೆ ಇವತ್ತು ಜನ ಸಮೂಹ ಎದ್ದು ನ್ಯಾಯ ಕೇಳ್ತಾ ಇದೆ. ತಪ್ಪು ಮಾಡಿದ್ದೀರಿ ನೀವು ಅಂತ ಹೇಳಿ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ತನ್ಮೂಲಕ ನಮ್ಮ ಸತ್ಯದ ಶಕ್ತಿಯನ್ನು ಉಳಿಸುವಂತ ಕೆಲಸ ಜೊತೆಯಾಗಿ ಆ ಸೌಜನ್ಯಳ ಆತ್ಮಕ್ಕೆ ಶಾಂತಿ ಹಾಗೂ ಆರೋಪಿಗಳಿಗೆ ಶಿಕ್ಷೆ ಅನ್ನುವಂಥ ದೃಷ್ಟಿಯಿಂದ ಮಾಡುವಂತ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳುತ್ತಾ, ಕೊಟ್ಟಂತ ಅವಕಾಶಗಳಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಿದ್ದೇನೆ. ಒಂದೇ ಮಾತರಂ. ಜೈ ಶ್ರೀರಾಮ್.